ಉಡುಪಿ ನಗರಸಭೆಯ ರಾಷ್ಟ್ರೀಯ ಹೆದ್ದಾರಿ 66 ಶಾರದಾ ಹೋಟೆಲ್ ಸನಿಹದ ಹೆದ್ದಾರಿಯ 2 ಪಾರ್ಶ್ವಗಳ ಉದ್ದಕ್ಕೂ ಕಸ ತ್ಯಾಜ್ಯಗಳಿದ್ದು ದುರ್ವಾಸನೆ ಬೀರ್ತಾ ಇದೆ. ರಾಶಿ ಕಸದ ತ್ಯಾಜ್ಯಗಳು ಕಣ್ಣಿಗೆ ಕಾಣ್ತಾ ಇದ್ರು. ಇದುವರೆಗೆ ಉಡುಪಿ ನಗರಸಭೆ ಎಚ್ಚೆತ್ತುಕೊಳ್ಳದೆ ಮೌನವಾಗಿರುವುದಕ್ಕೆ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಹೌದು, ಮಳೆಗಾಲ ಪ್ರಾರಂಭಗೊಂಡಿದ್ದು ಈ ಸಮಯದಲ್ಲಿ ಕಸ ತ್ಯಾಜ್ಯಗಳು ಕೊಳೆತು ಅವುಗಳಲ್ಲಿ ಸೊಳ್ಳೆ ಉತ್ಪತ್ತಿಯಾಗುವುದು ಹೆಚ್ಚು. ರೋಗವಾಹಕ ಸೊಳ್ಳೆಗಳಿಂದ ಡೆಂಗ್ಯೂ, ಮಲೇರಿಯಾ, ಚಿಕನ್ಗುನ್ಯಾ, ಮಾರಕ ಜ್ವರಬಾಧೆಗಳು ಪರಿಸರದಲ್ಲಿ ಹರಡಲು ಕಾರಣವಾಗುತ್ತೆ. ಸಮಸ್ಯೆಗೆ ಮುಕ್ತಿ ದೊರಕಿಸುವಂತೆ ಸಮಿತಿಯ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು, ತಾರನಾಥ ಮೇಸ್ತ ಶಿರೂರು ಅವರು ಜಿಲ್ಲಾಡಳಿತ, ನಗರಾಡಳಿತವನ್ನ ಆಗ್ರಹಪಡಿಸಿದ್ದಾರೆ. ಉಡುಪಿ ನಗರಸಭೆ ವ್ಯಾಪ್ತಿಯಿಂದ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯುದ್ದಕ್ಕೂ ಕಸ ತ್ಯಾಜ್ಯಗಳು ರಾಶಿ ಬಿದ್ದುಕೊಂಡಿವೆ. ಅಂಗಡಿ ವ್ಯಾಪಾರಸ್ಥರ ತ್ಯಾಜ್ಯಗಳು, ಹೋಟೆಲ್ ತ್ಯಾಜ್ಯಗಳು, ಮಾಂಸದಂಗಡಿಗಳ ತ್ಯಾಜ್ಯಗಳು ಎಲ್ಲವೂ ಬಿದ್ದುಕೊಂಡಿದ್ದು ಗಬ್ಬು ವಾಸನೆ ಹೊಡಿತಾ ಇದೆ. ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಹೋಗಬೇಕಾದ ಪರಿಸ್ಥಿತಿ ಇಲ್ಲಿಯದು. ಜಿಲ್ಲೆಗೆ ಆಗಮಿಸುವ ಪ್ರವಾಸಿಗರನ್ನ ಪ್ರಥಮವಾಗಿ ಇಲ್ಲಿಯ ಕಸದ ರಾಶಿಗಳು ಸ್ವಾಗತಿಸ್ತಾ ಇವೆ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಹೆದ್ದಾರಿಯಲ್ಲಿಯೇ ನಿತ್ಯವೂ ಸಂಚರಿಸ್ತಾ ಇದ್ದಾರೆ. ಇವರೆಲ್ಲರಿಗೂ ಇಲ್ಲಿಯ ಸಮಸ್ಯೆ ಕಂಡ್ರು ಕಣ್ಣಿದ್ದು ಕುರುಡರಾಗಿದ್ದಾರೆ. ಹಾಗೂ ಎಲ್ಲ ವಾರ್ಡ್ಗಳಲ್ಲಿಯೂ ಅಲ್ಲಲ್ಲಿ ಕಸ ತ್ಯಾಜ್ಯಗಳು ಬಿದ್ದುಕೊಂಡಿರೋದು ಕಂಡು ಬರ್ತಾ ಇದೆ. ಈ ಹಿಂದೆ ಉಡುಪಿ ನಗರಸಭೆಗೆ ಪರಿಸರ ಸ್ವಚ್ಛತೆಯಲ್ಲಿ ಅಗ್ರಮಾನ್ಯ ನಗರಸಭೆ ಎಂದು ಪ್ರಶಸ್ತಿಯನ್ನ ಪಡೆದುಕೊಂಡಿತ್ತು. ನಗರಸಭೆಗೆ ಯಾವ ಮಾನದಂಡದ ಆಧಾರದ ಮೇಲೆ ಪ್ರಶಸ್ತಿಯನ್ನ ಕೊಟ್ಟರು, ಪ್ರಶಸ್ತಿಯನ್ನ ಖರೀದಿ ಶಿಫಾರಸು ಪ್ರಕ್ರಿಯೆಗಳ ಮೂಲಕ ಗಿಟ್ಟಿಸಿಕೊಂಡರು ಎಂದು ಸಾರ್ವಜನಿಕರ ಅಣುಕು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬನ್ನಂಜೆ ವಾರ್ಡ್ನಲ್ಲಿರುವಂತಹ ನ್ಯಾಷನಲ್ ಹೈವೇ 66ರಲ್ಲಿ ಕಸದ ರಾಶಿ ಮತ್ತು ತ್ಯಾಜ್ಯಗಳನ್ನು ರಸ್ತೆ ಬದಿಯಲ್ಲಿ ಅಕ್ಕಪಕ್ಕದ ಅಂಗಡಿಯವರು ಮತ್ತು ರಸ್ತೆ ಹೋಗುವವರು ಬಿಸಾಡಿರುತ್ತಾರೆ. ಈ ಪ್ರಯುಕ್ತ ಸರ್ಕಾರವು ಘೋಷಣೆ ಮಾಡಿದೆ, ಹೊಂಡಗಳನ್ನು, ಟಯರುಗಳನ್ನು ಅಥವಾ ಇನ್ನಿತರ ವಸ್ತುಗಳನ್ನು ರಸ್ತೆ ಬದಿಯಲ್ಲಿ ಬಿಸಾಡಬಾರದು ಎಂಬ ಸರ್ಕಾರದ ಏನು ಅಡ್ವರ್ಟೈಸ್ಮೆಂಟ್ ಇದೆ ಅದರ ವಿರುದ್ಧವಾಗಿ ಇಲ್ಲಿ ನಗರಸಭಾ ವ್ಯಾಪ್ತಿಯಲ್ಲಿ ಹೊಂಡಗಳ ತುಂಡುಗಳನ್ನು ರಾಶಿ ಹಾಕಿ ಮಾಂಸ ಇನ್ನಿತರ ತ್ಯಾಜ್ಯಗಳನ್ನು ಅಲ್ಲಿ ಬಿಸಾಡಿ ದುರ್ವಾಸನೆ ಬರುವಂಥ ಪರಿಸ್ಥಿತಿ ಉಂಟಾಗಿದೆ. ಕಳೆದ ಒಂದು ವರ್ಷಗಳ ಹಿಂದೆ ನಮ್ಮ ಉಡುಪಿ ಜಿಲ್ಲೆಗೆ ಸ್ವಚ್ಛತೆಯಲ್ಲಿ ಪ್ರಥಮ ಸ್ಥಾನ ಸಿಕ್ಕಿತು. ಇದು ಯಾವ ದೃಷ್ಟಿಯಲ್ಲಿ ಸಿಕ್ಕಿತು ಅಂತ ನಮಗೆ ಒಂದು ಸಂಶಯದ ಪ್ರಶ್ನೆ ಆಗಿದೆ. ಈ ಪ್ರಶಸ್ತಿ ಕೊಡುವ ಈ ಪ್ರಕ್ರಿಯೆಗಳು ಖರೀದಿ ಪ್ರಕ್ರಿಯೆಯಲ್ಲಿ ಕೆಲವು ಸಮಯ ನಡೀತವೆ, ಶಿಫಾರಸುಗಳಲ್ಲಿ ನಡೀತದೆ. ಈ ಥರ ಅವರು ತಗೊಂಡ್ರು ಅಂತ ಹೇಳಿ ನಮಗೆ ಅನಿಸ್ತಾ ಇದೆ. ಅಂತ ಹೇಳಿದರೆ ಈ ಪ್ರಶಸ್ತಿಯನ್ನು ಇಷ್ಟೆಲ್ಲ ಕಸ ತ್ಯಾಜ್ಯ ಅಲ್ಲಲ್ಲಿ ಬಿದ್ದಿರುವಾಗ ಇವರಿಗೆ ಯಾವ ಮಾನದಂಡದಲ್ಲಿ ಕೊಟ್ಟರು ಅಂತೇಳಿ ಒಂದು ಸಂಶಯ ಹುಟ್ಟುವುದು ಸಹಜ. ಚುನಾವಣೆ ನಡೆದು ವರ್ಷ ಕಳೆದರೂ ಆಡಳಿತ ವ್ಯವಸ್ಥೆ ನಗರಸಭೆಯಲ್ಲಿ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಅಧಿಕಾರಿಗಳ ಆಡಳಿತ ನಡೀತಾ ಇದೆ. ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದನೆ ದೊರೆಯದ ಪರಿಸ್ಥಿತಿ ಎದುರಾಗಿದೆ. ಪರಿಸರದ ರಕ್ಷಣೆ, ಸ್ವಚ್ಛತೆಯ ಕಾಳಜಿ ಇಲ್ಲದೆ ರಸ್ತೆಗಳು ಕಸ ವಿಲೇವಾರಿ ಸ್ಥಳಗಳಾಗಿ ಮಾರ್ಪಟ್ಟಿವೆ. ನಗರಸಭೆಯು ಶಾರದಾ ಹೋಟೆಲ್ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಸ ವಿಲೇವಾರಿಗೆ ನಿಷೇಧಿತ ಪ್ರದೇಶವೆಂದು ಫಲಕವನ್ನು ಅಳವಡಿಸಬೇಕಾಗಿದೆ. ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಬೇಕು. ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮವನ್ನು ಜರುಗಿಸಬೇಕು. ಅಲ್ಲದೆ ಕಸ ವಿಲೇವಾರಿಗೂ ಸಾರ್ವಜನಿಕರಿಗೆ ಸೂಕ್ತ ವ್ಯವಸ್ಥೆಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.